ಉಡುಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸುವುದಕ್ಕಾಗಿ ಮತ್ತೊಮ್ಮೆ ಪ್ರತಿಭಟನೆಗೆ ಇಳಿದಿದ್ದಾರೆ. ಉಡುಪಿಯ ಹುತಾತ್ಮ ಸೈನಿಕರ ಸ್ಮಾರಕದ ಎದುರು ಸಿಎಂ ಮತ್ತು ಸಚಿವರ ಮುಖವಾಡ ಧರಿಸಿ ಪ್ರತಿಭಟಿಸಿದ್ದು ಗಮನ ಸೆಳೆದಿದೆ. ಜೊತೆಗೆ ಅತಿಥಿ ಉಪನ್ಯಾಸಕರು ಪ್ರತಿಭಟನಾ ಸ್ಥಳದಲ್ಲೇ ಬೂಟ್ ಪಾಲಿಶ್ ಮಾಡಿ ಚಹಾ ಮಾರಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳು ದಿನೇ ದಿನೇ ಬಿಗಡಾಯಿಸುತ್ತಲೇ ಇದೆ. ಸರ್ಕಾರ ಪ್ರತಿ ಬಾರಿ ಭರವಸೆ ನೀಡಿ ಕೈತೆಳೆದುಕೊಳ್ಳುತ್ತಿದೆ. ಇದರಿಂದ ಆಕ್ರೋಶಗೊಂಡ ನೂರಾರು ಅತಿಥಿ ಉಪನ್ಯಾಸಕರು ಇವತ್ತು ಉಡುಪಿಯಲ್ಲಿ ಪ್ರತಿಭಟನೆ ನಡೆಸಿದರು. ತಮ್ಮ ಸೇವೆ ಕಾಯಮಾತಿಗೆ ಆಗ್ರಹಿಸಿ ಬೂಟ್ ಪಾಲಿಶ್ ಮಾಡಿ ಚಹಾ ಮಾರಿ ಪ್ರತಿಭಟನೆ ದಾಖಲಿಸಿದರು. ಅರೆಕಾಲಿಕ ಉಪನ್ಯಾಸಕರಾಗಿ ಅಥವಾ ಅತಿಥಿ ಉಪನ್ಯಾಸಕರಾಗಿ ನೇಮಕಗೊಂಡು ಕಾರ್ಯನಿರ್ವಹಿಸುತ್ತಿದ್ದೇವೆ. ನಮ್ಮ ಸೇವೆ ಕಾಯಂಗೊಳಿಸಿ ಸೇವಾ ಭದ್ರತೆ ಒದಗಿಸಬೇಕು ಮತ್ತು ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ ವ್ಯಕ್ತಿಗಳ ಸೇವೆಯನ್ನು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ವಿಲೀನಗೊಳಿಸಬೇಕು ಅಥವಾ ಸೇವಾ ಸಕ್ರಮಾತಿಗೊಳಿಸಬೇಕು ಎಂಬ ಬೇಡಿಕೆಗಳನ್ನು ಅತಿಥಿ ಉಪನ್ಯಾಸಕರು ಸರ್ಕಾರದ ಮುಂದಿಟ್ಟಿದ್ದಾರೆ. ವರ್ಷದಿಂದ ಈಗ ಗೌರ್ಮೆಂಟ್ ಕಾಲೇಜಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಯಾಕೆ ಕೆಲವರು ಮಿನಿಸ್ಟರ್ MLAಗಳೆಲ್ಲ ಹೇಳ್ತಾ ಇದ್ದಾರೆ ಯಾಕೆ ನೀವು ಈ ಜಾಬಲ್ಲಿ ಇದ್ದೀರಾ ಅಂತ. ಕಾರಣ ಇಷ್ಟೇ ಸ್ನೇಹಿತರೆ, ಒಂದು ಸಲ ಆ ಒಂದು ಜಾಬಿಗೆ ಕಮಿಟ್ ಆದರೆ ಮತ್ತು ಆ ಒಂದು ಜಾಬಲ್ಲಿ ಒಂದು ಪ್ರೀತಿ ತೋರಿಸ್ತಾ ಇದ್ದೇವೆ ನಾವು. ಮತ್ತು ಇನ್ನೊಂದು ಆಸೆ ಕೂಡ ನಮ್ಮಲ್ಲಿ ಮುಲ್ಲೆಲ್ಲಿ ಒಂದಿರ್ತಾರೆ. ಯಾಕಂದರೆ ನಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ಇವತ್ತೆಲ್ಲ ನಾಳೆ ನಾವು ಪರ್ಮನೆಂಟ್ ಆಗ್ಬೋದು ಅಂತ. ಯಾಕಂದರೆ ಹಿಂದೆ ಇದ್ದವರು ಎಲ್ಲರೂ ಕೂಡ ಇದೇ ಕಾನ್ಸೆಪ್ಟಲ್ಲಿ ಪರ್ಮನೆಂಟ್ ಆದವರು. ಆದರೆ ಈಗ ನಮ್ಮ ನೋಡಿ, ಈಗ ನಾವು ಕಳೆದ 27 ದಿನಗಳಿಂದ ನಾವು ಅಹೋರಾತ್ರಿ ಧರಣಿ ಮಾಡ್ತಿದ್ದಾರೆ, ಬೂಟ್ ಪಾಲಿಶ್ ಮಾಡ್ತಿದ್ದಾರೆ, ಟೀ ಮಾರ್ತಾ ಇದ್ದಾರೆ. ಇವನ್ ಪಾದಯಾತ್ರೆ ಕಿಲೋಮೀಟ್ರ್ ಮಕ್ಕಳು ಸಣ್ಣ ಪುಟ್ಟ ಮಕ್ಕಳನ್ನ ಇಟ್ಕೊಂಡು 100-200 ಕಿಲೋಮೀಟರ್ ಕ್ರಾಸ್ ಮಾಡ್ತಾ ಇದ್ದಾರೆ. ಯಾಕೆ ನಮ್ಮ ಘನಯುತ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ. ಕಳೆದ 15 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇವೆ. ನಮಗೆ ಕೇವಲ 3 ದಿನ ಮಾತ್ರ ಕೆಲಸವನ್ನು ನೀಡ್ತದೆ ಸರ್ಕಾರ. ಆ 3 ದಿನಕ್ಕೆ 11,000 ರೂಪಾಯಿ ಸಂಬಳವನ್ನು ತಿಂಗಳಿಗೆ ನೀಡ್ತದೆ. ಅಂದರೆ ಅದು ಕೇವಲ 6 ತಿಂಗಳು ಮಾತ್ರ ನಮಗೆ ಸಂಬಳವನ್ನು ನೀಡ್ತದೆ. ಅಂದರೆ ವರ್ಷಕ್ಕೆ ನಾವು ಹಿಡಿಯುವಂಥದ್ದು ಕೇವಲ 60,000 ರೂಪಾಯಿ. ಈ 60,000 ರೂಪಾಯಿ ತೊಗೊಂಡು ನಾವು ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಸಾಕುವಂಥ ಪರಿಸ್ಥಿತಿ ಆಗಿದೆ. ನಾವು ನಮಗೆ ಸಂಬಳವನ್ನು ಜಾಸ್ತಿ ಮಾಡಿ ಸೇವಾ ಭದ್ರತೆಯನ್ನು ನೀಡಿ ಸೇವಾ ಕಾಯಮಾತಿ ಮಾಡಿ ಅಂತ ಹೇಳ್ಬಿಟ್ಟು ಹಲವಾರು ವರ್ಷಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವಾಗ ಕಳೆದ 26 ದಿನಗಳಿಂದ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡಿದರೂ ಕೂಡ ಸರ್ಕಾರ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೆ ಉದ್ದಟತನವನ್ನು ಪ್ರದರ್ಶಿಸ್ತಾ ಇದೆ. ಅದರಲ್ಲೂ ಕೂಡ ಕೆಲವೊಂದು ಶಾಸಕ ಸಚಿವರು ನಾವು ಮನವಿ ಕೊಡಲಿಕ್ಕೆ